ಸ್ಟ್ಯಾಂಡರ್ಡ್ ಪೊಯಮ್ನ ತಿಳ್ಕೊಂತ ಇದೀವಿ ಮಕ್ಕಳೇ. ಅದು ಯಾವ ಪೊಯಮ್ ಅಪ್ಪ ಅಂದ್ರೆ ಮಳೆ ಬರಲಿ ಎನ್ನುವ ಪದ್ಯನ ನಾವು ತಿಳ್ಕೊಂತಾ ಇದ್ವಿ. ನಾವು ಕಡೆ 2 ತರಗತಿಗಳಲ್ಲಿ ಈ ಪದ್ಯವನ್ನು ಬರೆದಂತ ಕವಿ ಬಗ್ಗೆ ಮತ್ತೆ ಪದ್ಯದ ಪ್ರಾರಂಭದ 2 ಸ್ಟ್ಯಾಂಜಗಳನ್ನು ನಾವು ತಿಳ್ಕೊಂಡ್ರಿ ಮಕ್ಕಳೇ. ಈಗ ಮುಂದಿನ ಸ್ಟ್ಯಾಂಜಗಳನ್ನು ನಾವು ತಿಳ್ಕೊಳ್ಳೋಣ ಮಕ್ಕಳೇ. ನೋಡಿ, ನಾನು ಪದ್ಯದ ವಿವರಣೆಗೆ ಹೋಗಿನ ಮುಂಚೆ ಪದ್ಯವನ್ನು ಓದ್ತೀನಿ, ಗಮನ ಇಟ್ಟೆಲ್ಲ ಕೇಳಿ ಮಕ್ಕಳೇ. ಮಳೆ ಬರಲಿ, ಮಳೆ ಬರಲಿ, ಇರಲೊಂದು ಪುಟ್ಟ ಮನೆ, ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ಮಕ್ಕಳೇ, ಅರ್ಥ ಆಗ್ತಿದೆಯಲ್ಲ? ಮಳೆ ಬರಲಿ, ಇರಲೊಂದು ಪುಟ್ಟ ಮನೆ, ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ದೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ಮಕ್ಕಳೇ ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದೆ, ಈ ಮಳೆ ಅನ್ನೋದು ಪ್ರಕೃತಿಯ ಕೊಡುಗೆಗಳಲ್ಲಿ ಒಂದು ಮಕ್ಕಳೇ. ಈ ಮಳೆ, ಗಾಳಿ ಇವೆಲ್ಲನು ಅದರಲ್ಲಿ ನಮಗೆ ಯಾವುದಿದ್ರೂ ತುಂಬಾ ಕಷ್ಟನೇ. ಪ್ರಕೃತಿ ಅನ್ನೋದು ನಮಗೆ ಗಾಡ್ ಕೊಟ್ಟಿರುವಂತಹ ಗಿಫ್ಟ್ ಅಂತ ನಾವು ಹೇಳ್ಬೋದು. ಬಟ್ ನಾವಾಗ ಪ್ರಕೃತಿ ಅನ್ನೋದು ನಮಗೆ ಒಂದು ರೀತಿ ವರನೂ ಹೌದು, ಕೆಲವೊಂದು ಟೈಮಲ್ಲಿ ನಮ್ಗೆ ಅದರಿಂದ ತುಂಬಾ ತೊಂದರೆಗಳಾಗೋದು ಉಂಟು ಮಕ್ಕಳೇ. ನೋಡಿ, ಮಳೆ, ಗಾಳಿ ಇದು ಪ್ರಕೃತಿಯ ಯಾವುದೇ ಕೊಡುಗೆಗಳಿರ್ಬೋದು, ಅದು ಒಂದು ಲಿಮಿಟ್ ಅಲ್ಲಿ ಇದ್ರೆ ನಮಗೆ ತುಂಬಾ ಒಳ್ಳೆಯದು ಮಕ್ಕಳೇ. ಬಟ್ ಪ್ರಕೃತಿ ಅನ್ನೋದು ತುಂಬಾ ಹೆಚ್ಚಾದ್ರೆ ಅದರಿಂದ ನಮಗೆ ಅನಾನುಕೂಲಗಳೇ ಜಾಸ್ತಿ. ಅದರಿಂದ ಇಲ್ಲಿ ನಮ್ಮ ಕವಿ ಏನ್ ಮಾಡ್ತಿದ್ದಾರೆ, ಮಳೆಯನ್ನ, ಪ್ರಕೃತಿಯ ಕೊಡುಗೆಗಳಲ್ಲಿ ಒಂದಾದ ಮಳೆಯನ್ನ ಕುರಿತು ಇಲ್ಲಿ ಹೇಳ್ತಿದ್ದಾರೆ. ಅರ್ಥ ಆಯ್ತಲ್ಲ ಮಕ್ಕಳೇ? ನಾನು ಲಾಸ್ಟ್ ಕ್ಲಾಸಲ್ಲೆಲ್ಲ ನಿಮ್ಗೆ ಹೇಳಿದೆ, ರೈತರ ಬಗ್ಗೆ ಅವರಿಗೆ ತುಂಬಾ ಕಾಳಜಿ ಇತ್ತು. ಆ ರೈತರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಪದ್ಯವನ್ನು ಅವರು ಬರೆದಿರಬಹುದೇನೋ ಅಂತ ನನ್ನ ಭಾವನೆ ಮಕ್ಕಳೇ. ನೋಡಿ, ನಾನು ಲಾಸ್ಟ್ ಕ್ಲಾಸಲ್ಲಿ ನಿಮ್ಗೆ ಹೇಳಿದೆ, ಮಳೆ ಬರಲಿ, ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ಯೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬಂದರೂ ಕೂಡ ರೈತರು ಬೆಳೆದಿರುವಂತ ಬೆಳೆಗಳಿಗೆ ಯಾವ ರೀತಿಯ ಹಾನಿಗಳಾಗಿರಲಿ, ಅವರು ಕಂಡಂತ ಕನಸು ನನಸಾಗಲಿ, ಅವರು ನಿದ್ದೆ ಚೆನ್ನಾಗಿ ಮಾಡಲಿ, ಅವರು ನಿದ್ದೆ ಕೆಡುವಂತಹ ಸನ್ನಿವೇಶ ಬರಬಾರ್ದು ಅಂತ ಕವಿ 1ನೇ ಸ್ಟ್ಯಾಂಡರ್ಡಲ್ಲಿ ಹೇಳಿದ್ದಾರೆ ಮಕ್ಕಳೇ. ಈಗ 2ನೇದಲ್ಲಿ ಏನ್ ಹೇಳ್ತಿದ್ದಾರೆ, ಮಳೆ ಬರಲಿ ಆದರೆ ರೈತರ ಮನೆಗಳು ಕೆಡವಿ ಬೀಳದಿರಲಿ ಅಂತನೂ 2ನೇ ಸ್ಟ್ಯಾಂಡರ್ಡ್ ನಮಗೆ ಹೇಳ್ತಾ ಇದೆ. 3ನೇದು ನೋಡಿ ಮಕ್ಕಳೇ, ಮಳೆ ಬರಲಿ, ಇರೋದೊಂದು ಪುಟ್ಟ ಮನೆ. ಮಳೆ ಬಂದರೂ ಸಹ ನಮ್ಗೆ ಏನಿರಬೇಕು, ಮಳೆಯಿಂದ ಕಾಪಾಡಿಕೊಳ್ಳಲು ಪುಟ್ಟದಾದಂತಹ ಮನೆ ಇರಬೇಕು, ಚಿಕ್ಕದಾದ ಗೂಡಿರಬೇಕು. ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ನೋಡಿ, ನಾವು ಹೊತ್ತುಕೊಳ್ಳುವಂತ ಬಟ್ಟೆ ಅಥವಾ ಕಂಬಳಿ ಪ್ರತಿಯೊಬ್ಬರಿಗೂ ಸಿಗುವಂತಾಗಲಿ. ಅರ್ಥ ಆಗ್ತಿದೆಯಲ್ಲ ಮಕ್ಕಳೇ? ಪ್ರತಿಯೊಬ್ಬರಿಗೊಂದು ಪುಟ್ಟ ಮನೆ ಇರಬೇಕು. ಅದ್ರ ಜೊತೆಗೆ ಒದೆಯಲು ಬೆಚ್ಚನೆಯ ಕಂಬಳಿ ಕೂಡ ಎಲ್ಲ ರೈತ ಬಾಂಧವರು ಕೂಡ ಸಿಗಬೇಕು ಅಂತ ನಮ್ಗೆ ಇಲ್ಲಿ ಕವಿ ಹೇಳ್ತಿದ್ದಾರೆ ಮಕ್ಕಳೇ. ಯಾಕೆ ಹೇಳ್ತಿದ್ದಾರೆ ಅಂದ್ರೆ, ನೋಡಿ, ಮಳೆ ಬಂದಾಗ ನಮ್ಮ ವಾತಾವರಣದಲ್ಲಿ ತುಂಬಾ ಬದಲಾವಣೆಗಳು ಉಂಟಾಗತ್ತೆ ಮಕ್ಕಳೇ. ಚಳಿ ಆಗತ್ತೆ. ಅದರಿಂದ ಏನ್ ಮಾಡ್ಬೇಕು, ಆ ಚಳಿಯಿಂದ ರಕ್ಷಿಸಿಕೊಳ್ಳಲು, ಅದರಿಂದ ನಾವು ಕಾಪಾಡಿಕೊಳ್ಳಲು ನಮ್ಗೇನ್ ಬೇಕು, ಬೆಚ್ಚನಾಗಿ ಹೊತ್ತುಕೊಳ್ಳುವಂತ ಕಂಬಳಿ ಬೇಕು ಅಂತ ಕವಿ ನಮ್ಗೆ ಇಲ್ಲಿ ಹೇಳ್ತಿದ್ದಾರೆ ಮಕ್ಕಳು. ನೆಕ್ಸ್ಟ್ ನೋಡಿ, ನೊಂದ ಬಯಲುಗಳಿಗೆ, ಬೆಂದ ಬೆಟ್ಟಗಳಿಗೆ. ನೋಡಿ ಮಕ್ಕಳೇ, ಬೇಸಿಗೆಯಲ್ಲಿ ಬಂದ್ರೆ ನಿಮ್ಗೆಲ್ಲ ಗೊತ್ತು, ಈ ಬೆಟ್ಟ ಗುಡ್ಡಗಳು, ಈ ಬಯಲುಗಳೆಲ್ಲ ಹಿಂಗಾಗ್ತಾವಪ್ಪ ಅಂದ್ರೆ ನೀರಿಲ್ಲದೆ ಒಣಗಿಬಿಡುತ್ತೆ ಮಕ್ಕಳೇ. ಅಲ್ಲಿ ಒಂಚೂರು ಒಂದು ಬೆಂಕಿ ಕಡ್ಡಿನ ಹಾಕಿದ್ರು ಸಹ ಅದೆಲ್ಲ ಉರಿಯುವಂತ ಸಂದರ್ಭ ಉಂಟಾಗತ್ತೆ ಮಕ್ಕಳೇ. ಈ ಬೇಸಿಗೆಗೆ ಏನಾಗಿರುತ್ತೆ, ಈ ಬೆಟ್ಟಗಳಿರ್ಬೋದು, ಬಯಲುಗಳಿರ್ಬೋದು, ಮತ್ತೆ ಕೆರೆ ಬಾವಿಗಳಿರ್ಬೋದು, ಬರಿದಾಗ್ಬಿಟ್ಟಿರುತ್ತೆ ಮಕ್ಕಳೇ. ಅದ್ರಲ್ಲಿ ಒಂದು ಹನಿನೂ ಕೂಡ ನೀರಿರೋದಿಲ್ಲ. ಅದರಿಂದ ಏನಾಗ್ತಿದೆ, ನಮ್ಮ ಕವಿ ಹೇಳ್ತಿದ್ದಾರೆ, ನೊಂದ ಬಯಲುಗಳಿಗೆ, ನೀರಿಲ್ಲದೆ ನೊಂದಿರುವ ಬಯಲುಗಳಿಗೆ, ಬೆಂದ ಬೆಟ್ಟುಗಳಿಗೆ, ಬೇಸಿಗೆಯ ಧಗೆಯಿಂದ ಬೆಂದಿರುವಂತಹ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳೆಗಳಿಗೆ, ಅಂದ್ರೆ ಅವಾಗ ಕುಡಿಯೋದಿಕ್ಕೆ ನೀರಿಲ್ಲ, ಬಾಯಾರಿಕೆಯಾಗಿರುವಂತಹ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಮಳೆ ಬರಲಿ. ನೋಡಿ, ನಮ್ಮ ಕವಿ ಎಷ್ಟು ಒಳ್ಳೆ ರೀತಿಯಲ್ಲಿ ಮಳೆಯನ್ನ ಸ್ವಾಗತ ಮಾಡ್ತಿದ್ದಾರೆ ಅಂತ. ನೆಕ್ಸ್ಟ್, ದೋ ಎಂದು ಸುರಿದು ಹೊರಟು ನಿಂತಾಗ. ನೋಡಿ, ಮಳೆ ಬಂದು ಜೋರಾಗಿ ಬಂದು ಮಳೆ
ಸ್ಟಾಪ್ ಆಗ್ಬಿಟ್ಟು ಇದ್ದಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ನೋಡಿ ಮಕ್ಕಳೇ, ಮಳೆ ನಿಂತ ಮೇಲೆ ನಮ್ಗೆ ಆಕಾಶದಲ್ಲಿ ಒಂದು ಅದ್ಭುತ ಕಾಣಿಸುತ್ತೆ. ಅದೆಲ್ಲ ನಿಮಗೆ ಗೊತ್ತಿರ್ಬೋದು ಏನು ಅಂತ. ಅದು 7 ಬಣ್ಣಗಳಿಂದ ಕೂಡಿರುತ್ತೆ. ಅದು ಏನು ಅಂತ ಗೊತ್ತಿರ್ಬೇಕಲ್ಲ. ಅದೇ ಮಕ್ಕಳೇ ಕಾಮನ ಬಿಲ್ಲು, ನಿಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ರೇನ್ಬೋ. ಅರ್ಥ ಆಯ್ತಲ್ಲ ಮಕ್ಕಳೇ? 7 ಬಣ್ಣಗಳಿಂದ ಅಲ್ಲಿ ಏನಾಗುತ್ತೆ, ಕಾಮನ ಬಿಲ್ಲು ಬರುತ್ತೆ ಮಕ್ಕಳೇ. ಅದನ್ನು ನೋಡೋದಕ್ಕೆ ತುಂಬಾ ಚಂದ ಮಕ್ಕಳೇ. ಆ ಪ್ರಕೃತಿಯ ಕೊಡುಗೆ, ಅದರ ವೈಶಿಷ್ಟ್ಯ ಅನ್ನೋದು ಯಾರಿಗೂ ನಿರೀಕ್ಷೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಮಕ್ಕಳೇ. ಪದ್ಯ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ಪದ್ಯವನ್ನು 1-2 ಸಲ ಓದ್ತೀನಿ, ಗಮನ ಇಟ್ಟು ಕೇಳಿ ಮಕ್ಕಳೇ. ಮಳೆ ಬರಲಿ ಆದರೆ, ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬರಲಿ ಆದರೆ ಹಸಿರು ಹೊಲ ಗದ್ದೆಗಳನ್ನು, ರೈತರ ಸುಖ ನಿದ್ದೆಗಳನ್ನು ಕಸಿದುಕೊಳ್ಳದಿರಲಿ. ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿಯಾಗದಿರಲಿ. ಮಳೆ ಬರಲಿ ಆದರೆ ಹುಲ್ಲಿನ ಚಾವಣಿಗಳನ್ನು, ಮಣ್ಣಿನ ಗೋಡೆಗಳನ್ನು ಕೆಡವಿ ಹಾಕದಿರಲಿ. ಮಳೆ ಬರಲಿ, ಇರೋದೊಂದು ಪುಟ್ಟ ಮನೆ, ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ಮಳೆ ಬರಲಿ, ಇರೋದೊಂದು ಪುಟ್ಟ ಮನೆ, ಒದೆಯಲು ಬೆಚ್ಚನೆಯ ಕಂಬಳಿ ಎಲ್ಲರಿಗೂ ಸಿಗಲಿ. ನೊಂದ ಬೈಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ನೊಂದ ಬೈಲುಗಳಿಗೆ, ಬೆಂದ ಬೆಟ್ಟಗಳಿಗೆ, ಬಾಯಾರಿದ ಕೆರೆ ಬಾವಿ ಹಳ್ಳ ಕೊಳ್ಳಗಳಿಗೆ ಬರಲಿ ಮಳೆ ಬರಲಿ. ದೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ದೋ ಎಂದು ಸುರಿದು ಹೊರಟು ನಿಂತಾಗ ನೆಲ ಮುಗಿಲು ನಗಲಿ 7 ಬಣ್ಣಗಳಲ್ಲಿ. ಮಕ್ಕಳೇ ಅರ್ಥ ಆಯ್ತು ಅಂತ ತಿಳ್ಕೊಂತೀನಿ. ನೀವು ಪದ್ಯವನ್ನು ಏನು ಮಾಡಬೇಕು, ಮನೆಯಲ್ಲಿ ಓದೋದು ಬರೆಯೋದನ್ನ ಅಭ್ಯಾಸ ಮಾಡಿಕೊಂಡು ಈ ಪದ್ಯವನ್ನು ಕಂಠಪಾಠ ಮಾಡ್ಕೊಬೇಕು ಮಕ್ಕಳು. ಥ್ಯಾಂಕ್ ಯು ಚಿಲ್ಡ್ರನ್.